ಏ ಪರಶುರಾಮ ಬಾರೆ ಶುಂಠಿ ಬಾರೆ ಅಳುದಲ್ಲ, ಅದು ನೊಣ ಕೂತ್ಕೊಳ್ತದೆ ಅದ್ರ ಕಣ್ಣಲ್ಲಿ. ಒಂದು ಮಗು ಉಳಿಸ್ಲಿಕ್ಕೆ ಆಗದೆ 100 ಹೊಡೆದಾಗಿದೆಯಲ್ಲ, ಎಷ್ಟೇ ಮಾತ್ರ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನೋಡಿ, ನೀವು ಶ್ರೀ ಪುತ್ತಿಗೆ ವಿದ್ಯಾಪೀಠದ ಸುತ್ತಮುತ್ತಲಿನ ಪರಿಸರ, ಅಲ್ಲಿನ ಕೆಲವು ಚಟುವಟಿಕೆಗಳನ್ನು ನನ್ನ ಈ ಬ್ಲಾಗಲ್ಲಿ ಸ್ವಲ್ಪ ನೋಡಲಿಕ್ಕೆ ಇದ್ದೀರಿ. ಹಾಗೆಯೇ ನನ್ನ ಸ್ವಲ್ಪ ಜೀವನ ಶೈಲಿಯನ್ನು, ಉಡುಪಿಯಲ್ಲಿ ನಾನು ಹೇಗೆಲ್ಲ ಇದ್ದೇನೆ, ಏನೆಲ್ಲ ಮಾಡ್ತೇನೆ ಅಂತ ಹೇಳಿ ಚೂರು ನಿಮಗೆ ತೋರಿಸ್ಲಿಕ್ಕೆ ಇದ್ದೇನೆ. ಇಲ್ಲಿ ನೋಡಿ ಯಾರೆಲ್ಲ ಇದ್ದಾರೆ ಅಂತ. ಹಾಯ್ ಗುಂಡಣ್ಣ, ಮುದ್ದು ಇವಳ ಮಗ. ಇದು ಒಂದು ಬ್ರಾಂಚ್ ಮಾತ್ರ ಆಯ್ತಾ, ನಮ್ಮ ಮೂಲ ಮಠ ಬೇರೆ ಕಡೆ ಇದೆ. ನಮ್ಮ ಸ್ವಾಮೀಜಿಯವರಿಗೆ ದೇಸಿ ತಳಿಯ ಹಸುಗಳು ಅಂತ ಹೇಳಿದ್ರೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ಸ್ವಲ್ಪ ಜಾಗದಲ್ಲಿ ದೇಸಿ ತಳಿಯ ಹಸುಗಳನ್ನು ಸಾಕುವಂತಹ ಒಂದು ಸಣ್ಣ ಪ್ರಯತ್ನ ಕೂಡ. ಭಾರಿ ಜೋರು ಸುಬ್ಬಮ್ಮ ಕತೆ ಸಿಯರ ಪ್ರಿಯಲ್ ನಾವು ಇವಳು ಮೈತ್ರೇಯಿ ಅಂತ, ತಾಯಿ ಮಗಳ ಹೆಸರು ನನಗೆ ಸರಿ ಗೊತ್ತಿಲ್ಲ. ಆಯ್ತು, ನಮ್ಮಲ್ಲಿ ಒಬ್ರು ಅಗ್ನಿಹೋತ್ರಿಗಳು ಅಂತ ಇದ್ದಾರೆ, ಅವರ ಜೊತೆಗೆ ಬಂದಂತಹ ಮಲೆನಾಡು ಗಿಡ್ಡ ತಳಿಯ ಹಸು ಮತ್ತೆ ಕರು ಆಯ್ತಾ, ನನ್ನ ಆಲ್ ಟೈಮ್ ಫೇವ್ರೇಟ್. ಹಾಗೆ ನಮ್ಮ ಶಾಲೆಯ ಮುಂದುಗಡೆ ಬಂದರೆ ಇಲ್ಲಿದ್ದಾನೆ ನಮ್ಮ ಪರಶುರಾಮ ನಂದಿ. ಇವ ಕೂಡ ನ್ಯೂ ಜಾಯ್ನಿಂಗ್ ಸ್ಕೂಲಿಗೆ, ವೈದಿಕ ಲೌಕಿಕ ಕಲೀಲಿಕ್ಕೆ ಬಂದವ ಪರಶುರಾಮ. ಕೊಂಡಾಟನೆ ಇದು ಹೊಸಬ ಇಲ್ಲಿಗೆ ಬರುವಾಗೆಲ್ಲ ತುಂಬ ಕೋಪ ಇತ್ತು. ಈಗ ಓಕೆ ಈಗೆಲ್ಲ ಓಕೆ ಆಗಿದೆ. ಈ ಒಂದು ಇಲ್ಲಿ ಗೋರೋಜನ ಉಂಟಾಯ್ತಾ, ಫುಲ್ ಬೆಲ್ಲ ಪರಿಮಳ ಬರ್ತಾನೆ. ಇದು ನಮ್ಮ ಅಸೆಂಬ್ಲಿ ಹಾಲ್ ಆಯ್ತಾ. ಈಗ ಬೆಳಿಗ್ಗಿನ ಹೊತ್ತಿನ ಅಸೆಂಬ್ಲಿಗೆ ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ಅಸೆಂಬ್ಲಿ ಸ್ಟಾರ್ಟ್ ಆಗ್ತದೆ, ಪ್ರೇಯರ್. ಪ್ರೇಯರ್ ಆದಮೇಲೆ ಮಕ್ಕಳಿಂದ ಕನ್ನಡ ಮತ್ತು ಇಂಗ್ಲಿಷ್ ಪೇಪರನ್ನು ಓದಿಸಲಾಗ್ತದೆ. ಆಮೇಲೆ ಕೆಲವು ಹಿತನುಡಿಗಳು, ಅಮೃತ ವಚನ, ಇದನ್ನೆಲ್ಲ ಹೇಳಿಸಲಾಗ್ತದೆ. ಮತ್ತೆ ಎಲ್ಲರೂ ಕೂಡ ಅವರವರ ಕ್ಲಾಸಿಗೆ ಹೋಗುವಂತಹ ಕಾರ್ಯಕ್ರಮ. ಅದರ ನಂತರ ಇಲ್ಲಿ ಹೊರಗೆ ಬಂದು ನೋಡಿದರೆ ನಮ್ಮ ಹಸುಗಳು ಕೂಡ ಪ್ರಕೃತಿಯಲ್ಲಿ ನಡೆಯುವಂತಹ ಅವರ ಪಾಠಶಾಲೆಗೆ ಹೋಗ್ತಾ ಇದ್ದಾರೆ. ಅಕ್ಕಾಚೆ ಎಲ್ಲ ಕೊಡ್ದು ನೋಡಿ, ಇಲ್ಲಿ ಎಲ್ಲ ರೆಡಿಯಾಗಿದ್ದಾರೆ. ಇದು ಸಹ ಅಲ್ಲಿ ಶ್ವೇತಾ ಅಂತ ನೋಡಿದ್ರಲ್ಲ, ಅವಳ ಮಗಳ ಮಗ ಇವನ ಕಣ್ಣಿನ ರೆಪ್ಪೆ ಕೂಡ ಬಿಳಿ ಆಯ್ತಾ. ಅಂತೂ ನನಗೆ ಇಲ್ಲಿ ಹಸುಗಳ ಒಡನಾಟ ಅಂತೂ ಬೇಕಾದಷ್ಟು ಸಿಗ್ತದೆ ಆಯ್ತಾ. ಅದೊಂದು ನನಗೆ ತುಂಬ ಖುಷಿ ಕೊಡುವಂತಹ ವಿಚಾರ. ಈ ಶಾಲೆಯಲ್ಲಿ ಉಂಟಲ್ಲ, ಹುಡುಗರು ಮಾತ್ರ ಅಲ್ಲ, ಹುಡುಗಿಯರು ಕೂಡ ಇದ್ದಾರೆ ವೈದಿಕ ಲೌಕಿಕ ಪಾಠ ಕಲೀಲಿಕ್ಕೆ. ಹಾಗೆ ರೆಸಿಡೆನ್ಷಿಯಲ್ ಖಾಲಿ ಹುಡುಗರಿಗೆ ಮಾತ್ರ. ನರ್ಸರಿಯ ಮಕ್ಕಳನ್ನು ಕೂಡ ಇಲ್ಲಿ ತಗೊಳ್ತಾರೆ, ರೆಸಿಡೆನ್ಷಿಯಲ್ ಇಲ್ಲ. ರೆಸಿಡೆನ್ಷಿಯಲ್ ಅಂತ ಹೇಳಿದರೆ 5ನೇ ಕ್ಲಾಸ್ನ ಮೇಲಿನ ಮಕ್ಕಳಿಗೆ, 10ನೇ ಕ್ಲಾಸ್ನವರೆಗೆ ಇದೆ. ಇಂಗ್ಲಿಷ್ ಮೀಡಿಯಮಲ್ಲೇ ಪಾಠ, NIOS ಎಂಬಂತಹ ಒಂದು ಸಿಸ್ಟಮ್ ಅನ್ನು ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಈಗ ಇದು 2ನೇ ವರ್ಷ ಈಗ ಇಲ್ಲಿ ನಡೀತಾ ಇರುವುದು ಈ ಶಾಲೆ. ಹಾಗೆ ಸ್ವಲ್ಪ ವಿದ್ಯಾರ್ಥಿಗಳು ಇನ್ನೂ ಕೂಡ ಹೆಚ್ಚಾಗಬೇಕು. ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಅಂತ ಸ್ವಾಮೀಜಿಯವರು ಮಾಡಿದ್ದಾರೆ. ಯಾಕಂತ ಹೇಳಿದರೆ ಬ್ರಾಹ್ಮಣ ಮಕ್ಕಳು ತಮ್ಮ ಸಂಸ್ಕಾರ ಸಂಸ್ಕೃತಿಯನ್ನು ಮರಿಬಾರ್ದು, ಮುಂದಕ್ಕೆ ಅದನ್ನು ಕೊಂಡೋಗುವಂತಹ ಜವಾಬ್ದಾರಿ ಅವರದು ಅಂತ ಹೇಳಿ ಸ್ವಾಮೀಜಿಯವರ ಒಂದು ಸಂಕಲ್ಪ ಇದು. ಹಾಗೆ ಇಲ್ಲಿ ಬೇಕಾದಷ್ಟು ಟೀಚಿಂಗ್ ಸ್ಟಾಫ್ ಇದ್ದಾರೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ ಇದೆ, ಎಲ್ಲ ಕೂಡ ಮಾಡಿದ್ದಾರೆ ಆಯ್ತಾ. ಎಲ್ಲ ಕೆಲಸಗಳು ಕೂಡ ಸ್ವಾಮೀಜಿಯವರ ಆದೇಶ ಮತ್ತು ಸಂಕಲ್ಪದ ಅನುಸಾರವಾಗಿಯೇ ಇಲ್ಲಿ ನಡೆಯೋದು. ಅದ್ಯಾಕೆ ತಿನ್ನಲಿಲ್ಲ ಕೆಂಬುಡೆ ತಿನ್ನು, ಹೋಗು ಅದು ಕೆಂಬುಡೆ ತಿನ್ನು. ಬೇಡವಾ? ಕೆಂಬುಡೆ ಇಷ್ಟ ಇಲ್ಲ? ನಿನ್ನ ಕೊಂಬು ಪುಟ್ಟ. ಅಣ್ಣ
കൊമ്പുണ്ട് എനിക്ക് ഒത്തിപ്പട്. ഓ ಟಾಟಾ. ರಾಮ್ 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 ರಾಮ್. ಪರಶುರಾಮ ಪರಶುರಾಮ ಪೂರ ಕೆಲಂಜಿ ಆಗ್ತದ ಅಣ್ಣ ಮೋರೆಟ್. ಹಾಗೆಯೇ ನಮ್ಮ ಈ ವಿದ್ಯಾಪೀಠದಲ್ಲಿ ಹಸುಗಳ ಕೆಲಸಕ್ಕೆ ಇರ್ಬೋದು, ಮತ್ತೆ ಕ್ಲೀನಿಂಗ್ ಕೆಲಸಕ್ಕೆ ಇರ್ಬೋದು, ಎಲ್ಲದಕ್ಕೆ ಸಹ ಸ್ವಾಮೀಜಿ ಸಪರೇಟ್ ಆದಂತಹ ಜನ ಇಟ್ಟಿದ್ದಾರೆ. ಮಕ್ಕಳಿಗೆ ಯಾವುದೇ ಹೊರೆ ಆಗಬಾರ್ದು ಅಂತಂದರೆ 2 ರೀತಿಯ ವಿದ್ಯೆಯನ್ನು ಕೂಡ ಕಲಿತಾರೆ ಅಲ್ವಾ. ಅದರ ಜೊತೆಗೆ ಅವರಿಗೆ ಇಷ್ಟ ಇದ್ದರೆ ಚೆಸ್, ಕ್ಯಾರಮ್ ಇಂಥದ್ದನ್ನು ಕೂಡ ಅವರು ಕಲಿಬಹುದು. ಬಟ್ ಅವರಿಗೆ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತಹ ಒಂದು ಏನು ಹೇಳೋದು ಆ ಸಾಮರ್ಥ್ಯ ಇರಬೇಕು. ಇಲ್ಲಿ ಒಂದು ಗುಂಡಮ್ಮ ನೋಡಿ ನಮ್ದು ಬಲ ಬಲ್ತಂತ ಬಲಡೆ ಬಲ ಬಾ ಅಮ್ಮ. ಗುಂಡಮ್ಮ ತುಂಬ ಜನಕ್ಕೆ ಕುತೂಹಲ ಆಗ್ಬೋದು ಇಲ್ಲಿ ನನಗೆ ಅಂತ ಕೆಲಸ, ಇಡೀ ದಿವಸ ದನಗಳೊಟ್ಟಿಗೆ ಇದ್ದೇನಲ್ಲ ಅಂತ ಹೇಳಿ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ನಿಧಾನವಾಗಿ ತಿಳಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಸಹ ನಾ ಮಾಡ್ತೇನೆ ಆಯ್ತಾ. ಓಳಮ್ಮ ಶ್ವೇತಕ್ಕ ಒಡೆಪಾಳೆ ಒಡೆಪಾಳೆ ಶ್ವೇತಕ್ಕ. ಸ್ಕೂಟ್ರಲ್ಲಿ ಹೋಗ್ತೀಯನ? ಏ ಮೈತ್ರಿ ರೆಡಿ ಹೋಗ್ಲಿಕ್ಕೆ? ಹೋಗುದಿಲ್ಲ ಇದು ಅಮ್ಮನೊಟ್ಟಿಗೆ? ಇಲ್ಲ ಈ ಚಿಕ್ಕ ಚಿಕ್ಕ ಕರುಗಳೆಲ್ಲ ಮೇಯುವುದು ನೋಡುವುದೇ ಒಂದು ಖುಷಿ ಅಲ್ಲ. ನಾವು ಉಂಟಲ್ಲ ಇಲ್ಲಿಗೆ ಬಂದ ಮೇಲೆ ಇದು ಮತ್ತು ಮತ್ತೊಂದು ಬೆಳೆದುಂಟಲ್ಲ 2 ಅದು ಹುಟ್ಟಿದ್ದು. ಅದಕ್ಕೆ ಎಂಥ ಹೆಸರಿಟ್ಟಿದ್ದೇನೆ ಅಂತ ನೆನಪಿಗೆ ಬರ್ತಾ ಇಲ್ಲ. ಸುದೇವ ಮತ್ತೆ ಹಾಗೇನೇನೋ ಒಂದು ಹೆಸರಿಟ್ಟಿದ್ದೇನೆ. ನಂಗೆ ಗೊತ್ತಿಲ್ಲ, ಎಲ್ಲರನ್ನು ಒಟ್ಟಿಗೆ ಇದು ಮಾಡಿದ್ರೆ ಅಳುದಲ್ಲ, ಅದು ನೊಣ ಕೂತ್ಕೊಳ್ತದೆ ಅದ್ರ ಕಣ್ಣಲ್ಲಿ. ನೋಡ್ ನಾನು ಬಂದ್ರೆ ಮಾತ್ರ ಆಯ್ತಾಯ್ತು. ಇದನ್ನು ಹಿಡ್ದು ಒಳಗಿಡಿ ನಾನು ಅದ್ರ ಮೇಲೆ ಕೂತ್ಕೊಳ್ಳಿಸುವ. ಮೇಲೆ ಕೂತ್ಕೊ ನೀನು ಅದ್ರ ಮೇಲೆ. ಅದಕ್ಕೆ ಖುಷಿ ನೋಡು. ಏ ಬೇಡ ಬೇಡ ಕೂತ್ಕೊಳ್ಳಿಸುದು. ಅಭ್ಯಾಸ ಆದ್ರೆ ಏನು ಮಾಡುದಿಲ್ಲ. ಬಂದು 2 ದಿವಸ ಹೋರಾಟ ಮಾಡಿದ, ಇವಾಗ ಎಲ್ಲರಾಗ್ತದೆ. ನಂತರ ನಾನು ಮತ್ತು ನನ್ನ ಹಸ್ಬೆಂಡ್ ರಾತ್ರಿ ಹೊತ್ತಿಗೆ ಕೃಷ್ಣ ಮಠಕ್ಕೆ ಬಂದೆವಾಯ್ತಾ. ಅಲ್ಲಿ ಪಾರಾಯಣ ಆಗ್ತಾ ಇತ್ತು. ಮಹಾಭಾರತ 18 ಪರ್ವಗಳನ್ನು ಕೂಡ ಪಾರಾಯಣ ಮಾಡ್ತಾ ಇದ್ರು. 2 ಸ್ವಾಮೀಜಿಗಳು ಕೂಡ ಕೇಳ್ತಾ ಇದ್ರು ಕೂತ್ಕೊಂಡು. ಹಾಗೆ ಪಾರಾಯಣ ಎಲ್ಲ ಆದ ನಂತರ ಪೂಜೆ, ಹರಿವಾಣ ಸೇವೆ ಎಲ್ಲ ಉಂಟು. ನಾವು ಮುದುಕರು ತಂದೆ ತಾಯಿಗಳಿಗೆ ಒಂದು ಮಗು ಉಳಿಸ್ಲಿಕ್ಕೆ ಆಗದೆ 100 ಹೊಡೆದಾಕಿದೆಯಲ್ಲ, ಎಷ್ಟೇ ಮಾತ್ರ ಮಾಡಿಕೊಂಡು ಧರ್ಮರಾಜ ಗಾಂಡೀವ ಕೊಡಿ ಅನ್ನುವ ಗಲಾಟೆ ಎಲ್ಲ ಮಾಡಿಕೊಂಡು ಕರ್ಣನ ಸಾವಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಿದ್ದದ್ದನ್ನು ಕೇಳಿಕೊಂಡಾಗ, ನೆನಪಿಸಿಕೊಂಡಾಗ ಧರ್ಮರಾಜನೇ ಮತ್ತಷ್ಟು ಸಂಕಟ ಆಗಿ ನನಗೆ ಬೇಡವೇ ಬೇಡ ರಾಜ್ಯ ಅನ್ನುವ ಮಟ್ಟಿಗೆ ಪೂರ್ಣ ಶಾಂತಿಗೆ ಬಂದಿದ್ದಾನೆ. ಅಲ್ಲಿಗೆ ಸ್ತ್ರೀ ಪರ್ವ ಮುಗಿದಿದೆ.
ಹೀಗೆ ತುಂಬ ವಿಶೇಷವಾದಂತಹ ಯೂನಿಕ್ ಆದಂತಹ ಒಂದು ಕಂಟೆಂಟ್ ಕೊಡುವಂತಹ ಪ್ರಯತ್ನ ಮಾಡಿದ್ದೇನೆ. ಶ್ರೀಕೃಷ್ಣ ಮುಖ್ಯ ಪ್ರಾಣದ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮಗೆಲ್ಲರಿಗೆ ಸಿಗಲಿ. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀ ಕೃಷ್ಣ, ಜೈ ಶ್ರೀ ಮುಖ್ಯ ಪ್ರಾಣ.